ಮಧುಗಿರಿಯಲ್ಲಿ ಸುಮಾರು 35 ವರ್ಷ ಹಾಗೂ 40 ವರ್ಷಗಳ ಭೂಮಿಯನ್ನು ಉಳುಮೆ ಮಾಡುತ್ತಿದ್ದ ಬಡ ಕುಟುಂಬಗಳು ರೈತಾಪಿ ವರ್ಗದವರು ಅನುಭವಿಸುತ್ತಿದ್ದ ಜಮೀನಿನಲ್ಲಿ ಅಕ್ರಮ ಸಕ್ರಮ ಕೋರಿ ಅರ್ಜಿ ಸಲ್ಲಿಸಿದ್ದು, ಕಾನೂನಿನ ಪ್ರಕಾರ ಅರ್ಹತೆ ಉಳ್ಳವರಿಗೆ ರೈತರಿಗೆ ಬಗರ್ ಹುಕುಂ ಸಾಗುವಳಿ ವಿತರಣೆ ಮಾಡಲಾಯಿತು. ಇನ್ನು ಮುಂದಿನ ದಿನಗಳಲ್ಲಿ ಕೆಲವು ರೈತರಿಗೆ ಇನ್ನೂ ಕೂಡ ಸಾಗುವಳಿ ವಿತರಣೆ ಮಾಡಲಿದ್ದಾರೆ ಎಂದು ಶಾಸಕರು ತಿಳಿಸಿದರು. ಹಾಗೂ ಬಗರ್ ಹುಕುಂ ಕಮಿಟಿ ಅಧ್ಯಕ್ಷರು ಆದಂತಹ ಎಂವಿ ವೀರಭದ್ರಯ್ಯನವರು ಇಂದು ಮಧುಗಿರಿ ತಾಲೂಕಿನ ಸುಮಾರು 87 ಫಲಾನುಭವಿಗಳಿಗೆ ಸಾಗುವಳಿ ಪತ್ರ ವಿತರಣೆ ಮಾಡಿದರು. ಸುಮಾರು 200 ಎಕರೆ ಭೂಮಿಯನ್ನು ಮಂಜೂರು ಮಾಡಲಾಯಿತು. ಹಾಗೂ ಬಂಜತ್ರಿ, ಲಿಂಗಾಯತ, ಪರಿಶಿಷ್ಟ ಪಂಗಡ, ಪರಿಶಿಷ್ಟ ಜಾತಿ, ಉಪ್ಪಾರರು, ಲಿಂಗಾಯತ, ಒಕ್ಕಲಿಗ, ಗೊಲ್ಲರು ಹಾಗೂ ಇತರೆ ಸಮುದಾಯಗಳಿಗೆ ಸಾಗುವಳಿ ಪತ್ರ ವಿತರಣೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಪುರಸಭೆ ಸದಸ್ಯರಾದ ಎಂಆರ್ ಜಗನ್ನಾಥ್, ಚಂದ್ರಶೇಖರ್ ಬಾಬು, ನಾರಾಯಣ್, ಪುರಸಭೆ ಅಧ್ಯಕ್ಷರಾದಂತಹ ತಿಮ್ಮರಾಯಪ್ಪ, ತುಂಗೋಟಿ ರಾಮಣ್ಣ, ತಹಶೀಲ್ದಾರ್ ಸುರೇಶ್ ಆಚಾರ್, ಬಗರ್ ಹುಕುಂ ಕಮಿಟಿ ಸದಸ್ಯರು ಹಾಗೂ ಇತರೆ ಮುಖಂಡರು, ಗ್ರಾಮಸ್ಥರು, ಫಲಾನುಭವಿಗಳು ಹಾಜರಿದ್ದರು. ವರದಿ ದೊಡ್ಡೇರಿ ಮಹಲಿಂಗಯ್ಯ. ಈ 4 ತಾಲೂಕುಗಳು ಪದೇ ಪದೇ ಬರಗಾಲಕ್ಕೆ ತುತ್ತಾಗಿರ್ತಕ್ಕಂಥವು ಹಿಂದುಳಿದ ಪ್ರದೇಶಗಳು. ಈ ಪ್ರದೇಶಗಳನ್ನ ಅಭಿವೃದ್ಧಿಪಡಿಸಬೇಕಾದ್ರೆ ಇದು ಜಿಲ್ಲೆ ಆಗಲೇಬೇಕಾಗಿದೆ. ಈ ಬಗ್ಗೆ ಈಗಾಗಲೇ ನಾನು ಸೆಷನ್ನಲ್ಲೂ ಕೂಡ ವಿಧಾನಸಭೆಯಲ್ಲೂ ಚಕಾರವನ್ನು ಎತ್ತಿದ್ದೇನೆ, ಕೂಗನ್ನು ಹಾಕಿದ್ದೇನೆ. ಕುಮಾರಸ್ವಾಮಿಯವರ ಹತ್ರನೂ ಸಹ ಹಲವಾರು ಬಾರಿ ಈ ಬಗ್ಗೆ ನಾನು ಚರ್ಚೆ ಮಾಡಿದ್ದೇನೆ. ಮುಂದಿನ ದಿನಮಾನಗಳಲ್ಲಿ ಭಗವಂತನ ಆಶೀರ್ವಾದ ಇದ್ದರೆ, ಕುಮಾರಸ್ವಾಮಿ ಮುಖ್ಯಮಂತ್ರಿಗಳಾದರೆ ಖಂಡಿತ ಇದನ್ನು ಜಿಲ್ಲೆ ಮಾಡಿರ್ತಕ್ಕಂಥ ಪ್ರಾಮಾಣಿಕವಾದಂತಹ ಕೆಲಸವನ್ನ ನಾನು ಖಂಡಿತ ಮಾಡ್ತೇನೆ ಅಂತಕ್ಕಂಥ ಮಾತನ್ನು ಸಹ ಈ ಸಂದರ್ಭದಲ್ಲಿ ಹೇಳ್ತಾ, ಈಗ ಮಾತಾಡ್ತಾ ನಮ್ಮ ಗಂಗರಾಜ್ ಅವರು ಬಹಳ ಸ್ವಲ್ಪ ಒಂದು ವಿಧವಾಗಿ ಬೇಜಾರು ಮಾಡ್ಕೊಂಡ್ರು. ಯಾಕೆಂದ್ರೆ ಕೆಲಸ ಮಾಡಿದ್ರ ಜನಗಳಿಗೆ ತಲುಪಿಲ್ಲ, ಪ್ರಚಾರ ಆಗಿಲ್ಲ ಅಂತಕ್ಕಂಥದ್ದು. ನಾನು ಹೋಗ್ತೀನಿ. ಈಗಾಗಲೇ ನಾವು ಮಾಡಿರ್ತಕ್ಕಂಥ ಎಲ್ಲ ಕೆಲಸಗಳನ್ನು ವಿಡಿಯೋ ಮಾಡಿಸಿದ್ದೀನಿ. ಅದನ್ನೀಗ ಎಡಿಟಿಂಗ್ ಮಾಡ್ತಾ ಇದ್ದೀನಿ. ಅದನ್ನು ಕಂಪ್ಲೀಟ್ ಎಲ್ಲ ವಾಟ್ಸಾಪಲ್ಲಿ ಏನೇನಾಗಿದೆ, ಯಾವ್ಯಾವ ಊರಿಗೆ ಏನೇನಾಗಿದೆ ಅಂತಕ್ಕಂಥದ್ದು, ಕೊನೆಗೆ ಅದನ್ನೆಲ್ಲ ಪಟ್ಟಿನೂ ಕೂಡ ತಯಾರಿಸಿದ್ದೀನಿ. ಸಾಮಾನ್ಯವಾಗಿ ಯಾವ್ದಾರ ಹಳ್ಳಿಗೆ ಹೋದ್ರೆ ಕೇಳ್ತಾರೆ, ಏನಾಯ್ತು ಎತ್ತಾಯ್ತು ಅಂತ ಕೇಳ್ತಾರೆ, ಮಾಹಿತಿಯನ್ನು ಕೊಡಬೇಕಾಗ್ತದೆ. ಅದೆಲ್ಲವನ್ನ ಸಹ ತಯಾರಿಸಿದ್ದೀನಿ. ಆ ದಿಕ್ಕಿನಲ್ಲಿ ಕಾರ್ಯೋನ್ಮುಖ ಆಗ್ತೀನಿ ಅಂತಕ್ಕಂಥ ಮಾತನ್ನು ಸಹ ಹೇಳ್ತಾ, ನಿಮ್ಮ ವಿಶ್ವಾಸ, ನಿಮ್ಮ ಸಹಕಾರ, ನಿಮ್ಮ ಪ್ರೀತಿ, ನಿಮ್ಮ ಗೌರವ ಇದೇ ರೀತಿ ಇರಲಿ. ನಾನು ಕೂಡ ನಿಮ್ಮ ಜೊತೆಯಲ್ಲಿ ಯಾವತ್ತೂ ಇರ್ತೀನಿ ಅಂತಕ್ಕಂಥ ಮಾತನ್ನು ಹೇಳ್ತಾ, ಈಗ 87 ಜನಗಳು ಅಂತ ಅಂದರೆ ಪರಿಶಿಷ್ಟ ಪಂಗಡದವರಿದ್ದಾರೆ, ಪರಿಶಿಷ್ಟ ಜಾತಿಯವರಿದ್ದಾರೆ, ಲಿಂಗಾಯತರಿದ್ದಾರೆ, ಗೊಲ್ಲರಿದ್ದಾರೆ, ಒಕ್ಕಲಿಗರಿದ್ದಾರೆ, ಅಗಸರಿದ್ದಾರೆ, ಭಜಂತ್ರಿಗಳಿದ್ದಾರೆ, ಉಪ್ಪಾರರಿದ್ದಾರೆ. ಇಷ್ಟು ಜನ ಈ 87 ಜನದಲ್ಲಿ ಎಲ್ಲ ವರ್ಗದವರು ಸಹ ಕವರ್ ಆಗಿದ್ದಾರೆ ಅಂತ ಮಾತನ್ನು ಹೇಳ್ತಾ, ಇನ್ನೂ ಬಹಳಷ್ಟು ಕೆಲಸ ಇದೆ. ಈಗ ಬಗರ್ ಹುಕುಂ ಸಂಸ್ಥೆಯಲ್ಲಿ ಮೀಟಿಂಗ್ಗಳು ದಯವಿಟ್ಟು ನಮ್ಮ ಮಕ್ಕಳಿಗೆ ಮೀಟಿಂಗ್ ಲೇಟ್ Bro.